ರಾಜ್ಯಸ್ಪಥ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ 100 ಮೀಟರ್ ಕ್ರಮಿಸಬೇಕಾದ ಪಾದಚಾರಿಗಳು ಇದೀಗ 2 ಕಿಲೋಮೀಟರ್ ಕ್ರಮಿಸಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಹೆದ್ದಾರಿ ಕಾಮಗಾರಿ ಆರಂಭವಾದ ದಿನದಿಂದಲೂ ಸ್ಥಳೀಯ ನಿವಾಸಿಗಳು, ಸವಾರರು, ಪಾದಚಾರಿಗಳು ಒಂದಲ್ಲೊಂದು ಸಮಸ್ಯೆಗಳನ್ನು ಎದುರಿಸುತ್ತಲೇ ಬಂದಿದ್ದಾರೆ. ಇದು ಗುತ್ತಿಗೆ ಕಂಪನಿಯ ವೈಫಲ್ಯವಲ್ಲ, ಬದಲಾಗಿ ಇದು ಜಿಲ್ಲಾಡಳಿತ, ಶಾಸಕ, ಸಂಸದರು, ಆಡಳಿತ ವರ್ಗಗಳ ಘೋರ ವೈಫಲ್ಯ ಎಂದು ಡಿವೈಎಫ್ಐನ ತಾಲೂಕು ಉಪಾಧ್ಯಕ್ಷ ಸುರೇಶ್ ಕಲಾಘರ ಕಿಡಿಕಾರಿದ್ದಾರೆ. ಅವರು ಟಿಟಿ ರಸ್ತೆ ಹಾಗೂ ಬಸ್ರೂರು ಮೂರ್ಕೈ ಬಳಿ ನಿರ್ಮಾಣಗೊಂಡ ಅಂಡರ್ ಪಾಸ್ನಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಹಾಗೂ ಬೊಬ್ಬರಿಯನಕಟ್ಟೆ ಬಳಿ ಪಾದಚಾರಿ ಮಾರ್ಗ ನಿರ್ಮಿಸಬೇಕೆಂದು ಆಗ್ರಹಿಸಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಕುಂದಾಪುರ ತಾಲೂಕು ಸಮಿತಿ ಹಮ್ಮಿಕೊಂಡ ಬೃಹತ್ ಪಾದಯಾತ್ರೆ ಹಾಗೂ ಧರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆಯ ಸಣ್ಣ ಪುಟ್ಟ ಮಕ್ಕಳು ಸಣ್ಣ ಕೈಕೈ ಹಿಡ್ಕೊಂಡು ಮೂರ್ಕೈವರೆಗೆ ಹೋಗಿ ನಡ್ಕೊಂಡು ಬರಬೇಕು ಅನ್ನುವಂತ ನೀವು ಇದು ಮಾಡ್ತಾ ಇದ್ದೀರಲ್ವಾ, ಯೋಜನೆ ಮಾಡ್ತಾ ಇದ್ದೀರಲ್ವಾ? ನಿಮ್ಗೆ ಏನಾದ್ರು ಜನರ ಬಗ್ಗೆ ಕಾಳಜಿ ಇದೆಯಾ? ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆಯಾ? ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದೆಯಾ? ವಯೋವೃದ್ಧರ ಬಗ್ಗೆ ಕಾಳಜಿ ಇದೆಯಾ? ಮಹಿಳೆಯರ ಬಗ್ಗೆ ಕಾಳಜಿ ಇದೆಯಾ ಅಂತ ನಾವು ಇವತ್ತು ಪ್ರಶ್ನೆ ಮಾಡಬೇಕು. ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಶಿಧರ್ ಹೆಮ್ಮಾಡಿ ಅವರು ಮಾತನಾಡಿ, ಸರ್ಕಾರ ಹಿಂದೆ ಮನಸ್ಸು ಮಾಡಿದ್ರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಮಾಡಿದಂತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ವಿನಾಯಕದ ತನಕವೂ ಮೇಲ್ಸೇತುವೆ ಮಾಡಬಹುದಿತ್ತು. ಈಗ ಇಲ್ಲಿ ಜನರಿಗಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಯಾರೂ ಯೋಚಿಸುತ್ತಿಲ್ಲ. ಅನಗತ್ಯವಾಗಿ ಸಾಕಷ್ಟು ಕಿಲೋಮೀಟರ್ ಸಂಚರಿಸಬೇಕಾಗಿದೆ. ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿ ಸಂಬಂಧಪಟ್ಟ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ಸ್ಥಿತಿ ನಿರ್ಮಾಣವಾಗಿದೆ. ಸಂಸದರು ಒಂದು ವಾರ ಇಲ್ಲಿದ್ದು ಖುದ್ದಾಗಿ ಅವರೇ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತೆ ಜನ ಪಟ್ಟು ಹಿಡಿಯಬೇಕಾಗಿದೆ ಎಂದರು. ಸರ್ಕಾರ ಮನಸ್ಸು ಮಾಡಿದ್ರೆ ಬಸ್ ಸ್ಟ್ಯಾಂಡ್ ನಿಂದ, ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ನಿಂದ ವಿನಾಯಕ ಟಾಕೀಸ್ ವರೆಗೂ ಒಂದು ಫ್ಲೈಓವರ್ ಮಾಡಬಹುದು. ಇವತ್ತು ನಮ್ಮ ದುಡ್ಡು, ನಮ್ಮ ತೆರಿಗೆ ಹಣ ಎಲ್ಲವೂ ಕೂಡ ಬೆಂಗಳೂರಲ್ಲೋ ಡೆಲ್ಲಿಯಲ್ಲೋ ಅಲ್ಲಿನ ಫ್ಲೈಓವರ್ಗಳಿಗೆ, ಅಲ್ಲಿನ ರಸ್ತೆಗಳಿಗೆ, ಅಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ನಮ್ಮ ಇಷ್ಟೊಂದು ಸಣ್ಣ ಕಾಮಗಾರಿಯನ್ನ ಈ ಸರ್ಕಾರ ಎಷ್ಟು ನಿರ್ಲಕ್ಷಿಸ್ತಾ ಇದೆ. ಮೇಲೆ ಸರ್ಕಾರ ಬೇರೆ ಇದ್ರೆ, ಕೆಳಗಿನ ಸರ್ಕಾರ ಬೇರೆ ಬೇರೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಆಗೋದಿಲ್ಲ ಅಂತ ಮೊದಲೆಲ್ಲ ಕತೆ ಹೇಳ್ತಿದ್ರು. ಇವತ್ತು ಎರಡು ಸರ್ಕಾರ ನಿಮ್ದೇ ಅಲ್ವಾ? ಶಾಸಕರು ನೀವೇ, ಸಂಸದರು ನೀವೇ, ಸಚಿವರು ನೀವೇ, ಎಲ್ಲೆಲ್ಲೂ ನೀವೇ, ಬೇರೆ ಯಾರು ಇಲ್ಲ. ಈಗ ಮಾಡಿ ಸ್ವಾಮಿ ಜನರ ಕೆಲಸ, ಯಾಕೆ ಮಾಡೋದಿಲ್ಲ? ಪುರಸಭಾ ಸದಸ್ಯೆ ಚಂದ್ರಶೇಖರ್ ಕಾರ್ವಿ ಅವರು ಮಾತನಾಡಿ, ಈ ಹಿಂದೆ ನಡೆದ ಪ್ರಾಧಿಕಾರದ ಅಧಿಕಾರಿಗಳೊಂದಿಗಿನ ಸಭೆಯಲ್ಲಿ ಮಾರ್ಚ್ 31ಕ್ಕೆ ಕಾಮಗಾರಿ ಪೂರ್ಣಗೊಳ್ಳಲಿ ಎಂದು ಹೇಳಿದ್ದಾರೆ. ಮೇಲ್ಸೇತುವೆಯ ಉದ್ಘಾಟನೆಗೆ ಮಾರ್ಚ್ 31ರಂದು ನಾವು ತಳಿರು ತೋರಣ ಕಟ್ಟೆ ಸಿದ್ಧರಾಗುತ್ತಿದ್ದೇವೆ ಎಂದವರು ಹೇಳಿದರು. ಕಂಪನಿ ಕೊಟ್ಟ ಗಡುವು, ಯಾವ ಸಮಯದಲ್ಲಿ ಆ ಗಡುವು ಕಾಮಗಾರಿಯನ್ನು ಮುಗಿಸಬೇಕೆಂಬ ಗಡುವು ಕಾಮಗಾರಿ ಮಾಡುವ ಒತ್ತುಕೊಳ್ಳುವ ಕಾಂಟ್ರಾಕ್ಟರ್ ಕೊಡ್ತೀರಿ. ಅವ ಯಾಕೆ ಈ ಕಾಮಗಾರಿಗಳನ್ನ ಆದಷ್ಟು ಬೇಗ ಮುಗಿಸ್ತಿಲ್ಲ? ಅದಕ್ಕೋಸ್ಕರ ಅವರು ಮತ್ತು ಮಾತು ಮುಂದುವರಿಸಿಲ್ಲ. 31ಕ್ಕೆ ಅಂತೂ ಮುಗಿತದೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು 2 ಸಭೆಯಲ್ಲಿ ಕೂಡ ಹೇಳಿದ್ದೆ, 31ಕ್ಕೆ ಈ ಕಾಮಗಾರಿ ಮುಗಿಲಿಲ್ಲ ಆದ್ರೆ ನಾವು ಹಸಿರು ತಳಿರು ತೋರಣಗಳಿಂದ ಇದನ್ನು ಶೃಂಗಾರ ಮಾಡ್ತೇವೆ. ನಾವು 1ನೇ ತಾರೀಕಿಗೆ ಉದ್ಘಾಟನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತೇಳಿ ನಾನು ನಮ್ಮ ಪುರಸಭೆಯಲ್ಲಿ ಹೇಳಿದ್ದೆ. ಪ್ರತಿಭಟನೆಯಲ್ಲಿ ಸಿಐಟಿಯುನ ಜಿಲ್ಲಾಧ್ಯಕ್ಷ ಕೆ ಶಂಕರ್, ತಾಲೂಕು ಅಧ್ಯಕ್ಷ ಎಚ್ ನರಸಿಂಹ, ಸಿಐಟಿಯು ಉಪಾಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿ, ಮಹಾಬಲ ವಡೇರ ಹೋಬಳಿ, ಬಲ್ಕಿಸ್ ಬಾನು, ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ಆರತಿ, ಕಾರ್ಯದರ್ಶಿ ಶೀಲಾವತಿ, ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಬರೇಕಟ್ಟು, ಪ್ರಧಾನ ಕಾರ್ಯದರ್ಶಿ ರಾಜದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.